ಕನಿಷ್ಠ ವೇತನ 10,000 ಜೊತೆ ದುಡಿದ ಸಂಬಳ ಬಾಕಿ ಇರುವ 3 ತಿಂಗಳ ಸಂಬಳ ನೀಡಿ ಬಲಾತ್ಕಾರದಿಂದ ನಿವೃತ್ತಿಗೊಳಿಸಿದ ಅಡುಗೆಯವರಿಗೆ ಪರಿಹಾರದ ಜೊತೆ ಪಿಂಚಣಿ ನೀಡಿ ಎಂದು ಆಗ್ರಹಿಸಿ ತಾಲೂಕು ಅಕ್ಷರ ದಾಸೋಹ ನೌಕರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಆಡಳಿತ ಸೌಧದ ಬಳಿ ಇರುವ ಅಮರ್ ಜವಾನ್ ಸ್ಮಾರಕದ ಬಳಿ ಬುಧವಾರ ಈ ಒಂದು ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾರ್ಮಿಕ ಮುಖಂಡ ನ್ಯಾಯವಾದಿ BM ಭಟ್ ಮಾತನಾಡಿ, ದುಡಿದು ತಿನ್ನುವ ವರ್ಗಕ್ಕೆ ಸಂಬಳ ನೀಡದ ಸರ್ಕಾರದ ನಡೆ ಎತ್ತ ಸಾಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ ಎಂದರು. ಸರ್ಕಾರಕ್ಕೆ ಕಳಿಸಿಕೊಟ್ಟು ನಮಗೆ ನಿಮ್ಮ ಒಂದು ಇದು ಬರೋದು ಎಂಡೋಸ್ಮೆಂಟ್ ಬರೋದು ಸರ್ಕಾರ ಕಳಿಸಿಕೊಟ್ಟು ಇವರ ಬದುಕಿನ ಬಗ್ಗೆ ನೀವು ಕೂಡ ಒಂದು ಅನುಕಂಪ ಕೊಟ್ಟು ನಮಗೆ ಸಹಾಯ ಮಾಡಬೇಕು ಹೇಳಿ ಮನವಿ ಕೊಡ್ತೇವೆ. ಅಧ್ಯಕ್ಷರಿಗೆ ಸಂಬಳ ಇದ್ದಂಡಲ ಬೇಲೆ ಮಾಲ್ಪೇರಂದು ಆತ ಜನಕ್ಕಳು ಪ್ರಶ್ನೆ ಮಾಲ್ತಂಡೆ ದೇಶದ್ರೋಹಿಲು ಪ್ರಶ್ನೆ ಮಾಲ್ಪಂದೆ ಸಂಬಳ ಎತ್ತಂದೆ ಬೇನೋಡು ಇನಿ 3 ತಿಂಗಳ ಸಂಬಳ ಕೊರಂತೆ ಆಂಡಲ ಜೋಕುಲ ಮಿತ್ತು ಇಪ್ಪುನಂಚಿನ ಪ್ರೀತಿಡೆ ಮಮಕಾರಡು 3 ತಿಂಗಳ ಸಂಬಳ ಇತ್ತಂಡ್ಲ ಬಂಜಿಗೂ ಗಂಜಿ ಇತ್ತಂಡ್ಲ